ಹಚ್ಚಿದ ನಂತರ ದೇವಸ್ಥಾನವನ್ನ ಕೆಡವಿ ನೀವು. ನಾನು ಪ್ರತಿಭಟನಾ ಸಭೆ ಇದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಡೆಯಿಂದ ಅಂತ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕಿದ್ರೆ ನನಗೆ ಮೆಸೆಂಜರ್ ಅಲ್ಲಿ ಇನ್ಬಾಕ್ಸ್ ಹಾಕ್ತಾರೆ, ನಿಮ್ಮದೇ ಸರ್ಕಾರ ನಿಮ್ಮವರೇ ಇರುವಾಗ ಪ್ರತಿಭಟನೆ ನಡೆಸ್ತೀರಾ ನೀವು ಅಂತ. ಏನು ಉತ್ತರ ಕೊಡ್ಲಿ? ನಿಮಗೆ ನಿಜಕ್ಕೂ ಮಾನ ಮರ್ಯಾದೆ ಇದೆಯಾ? ಎಲ್ಲೋ ಮಧೂರಿನ ದೇವಸ್ಥಾನದ ಒಂದು ಮೂಲೆಯಲ್ಲಿ ಅಲ್ಲಿ ಟಿಪ್ಪುವಿನ ಖಡ್ಗ ಬಿದ್ದ ಜಾಗ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ ಹಾಗೆ ಬಿಜೆಪಿ ಆಡಳಿತದ ಕರ್ನಾಟಕ ಸರ್ಕಾರದವರ ಬೋರ್ಡ್ ಅನ್ನ ನಂಜನಗೂಡಿನಲ್ಲಿ ಹಾಕಬೇಕಾದಂತ ಪರಿಸ್ಥಿತಿ ಬಂದಿದೆ. ಇದುವರೆಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ ವೇದಿಕೆಯ ಭಾಷಣಗಳಲ್ಲಿ ದೇವಸ್ಥಾನದ ಧ್ವಂಸ ಪ್ರಕರಣದ ಕುರಿತು ನಾವು ಮಾತಾಡ್ತಾ ಇದ್ದೆವು. ಇತಿಹಾಸ ಕಾಲದಲ್ಲಿ ಯಾವುದೋ ಮೊಘಲರು, ಯಾವುದೋ ತುಘಲಕರು, ಯಾವುದೋ ಖಿಲ್ಜಿಗಳು ಭಾರತದ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ಧ್ವಂಸ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದೆವು. ಆದರೆ ಹಿಂದುತ್ವದ ಆಧಾರದಲ್ಲಿ, ಬರೀ ಹಿಂದುತ್ವ ಅಂತಲ್ಲ, ದೇವಸ್ಥಾನವನ್ನ ನಿರ್ಮಾಣ ಮಾಡುತ್ತೇವೆ ಅಂತ ಹೇಳಿಯೇ ಅಯೋಧ್ಯೆಯಲ್ಲಿ ಕೆಡವಿ ಕೆಳಗುರಿದಂತಹ ದೇವಸ್ಥಾನಾರಂಭವಾಗುತ್ತವೆ. ಇದು ಧಾರ್ಮಿಕ ಭಾವನೆ. ಧರ್ಮದ ಹೆಸರಿನಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದವರಾದದ್ದರಿಂದ ಯಾವುದೋ ಕಾಂಗ್ರೆಸ್ಸಿನವರು, ಯಾರೋ ಇನ್ನು ಉಳಿದವರು ಆಡಳಿತ ಮಾಡ್ತಾ ಇದ್ರೆ ನನ್ನ ಬೇಡಿಕೆ ಇದಾಗ್ತಿರ್ಲಿಲ್ಲ. ಆದರೆ ನೀವು ಧರ್ಮ, ಪರಂಪರೆ, ಸಂಸ್ಕೃತಿ, ವೇದ, ಉಪನಿಷತ್ತು ಅಂತ ಹೇಳಿ ಮಾತನಾಡಿ ಹುಡುಗರ ಭಾವನೆಗಳನ್ನ ಅರಳಿಸಿ, ಆ ಹುಡುಗರೆಲ್ಲ ತಮ್ಮ ಮೇಲೆ ಹಿಂದುತ್ವಕ್ಕಾಗಿ ಎಷ್ಟೋ ಕೇಸುಗಳನ್ನ ಸ್ವೀಕಾರ ಮಾಡಿ ತಮ್ಮ ಸ್ವಂತ ಬದುಕನ್ನ ತ್ಯಾಗ ಮಾಡುವ ಹಾಗೆ ಮಾಡಿ ನೀವು ಅಧಿಕಾರದಲ್ಲಿ ಮಜಾ ಮಾಡುತ್ತಾ ಕೊನೆಗೆ ಹಿಂದುತ್ವದ ಬೇರಿಗೆ ಕೊಡಲಿ ಏಟು ಕೊಡ್ತಾ ಇದ್ದೀರಲ್ಲ, ಇದು ಶುದ್ಧ ಅನ್ಯಾಯ. ದೇಶ ವಿಭಜನೆಯ ವಿರುದ್ಧ ನಾವಿದ್ದೇವೆ ಅಂತ ಹೇಳಿ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಭಾರತೀಯರ ವೋಟ್ ಬಾಚಿಕೊಂಡು ಅಧಿಕಾರಕ್ಕೆ ಬಂದ ನಂತರ ಹೇಗೆ ದೇಶ ವಿಭಜನೆ ಮಾಡಿತೋ, ಕೊಟ್ಟ ಪ್ರಣಾಳಿಕೆಯ ವಿರುದ್ಧ ಮಾಡಿತೋ, ಅದೇ ರೀತಿ ನೀವು ಮಾಡ್ತಾ ಇದ್ದೀರಿ. 2006ನೇ ಇಸವಿಯಲ್ಲಿ ಅಹಮದಾಬಾದಲ್ಲಿ ಗುಜರಾತಿನ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. 2021ರ ತನಕ ಯಾರ್ಯಾರ ಆಡಳಿತ ತಗೊಂಡಿದ್ದಾರೆ ಕರ್ನಾಟಕದಲ್ಲಿ ಅವರು ಯಾರೂ ಮಾಡದ ಸಂಗತಿಯನ್ನ ಸ್ವಾಭಿಮಾನಿ ಈಗಿನ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ಇದಕ್ಕೆ ಉತ್ತರ ಎಂತ ಕೊಡೋದು? ನಾವು ಹೇಳಿ, ಇದಕ್ಕೆ ಉತ್ತರ ಎಂತ ಕೊಡೋದು? ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಆದೇಶ ಕೊಡಿಸ್ತಾರೆ ಡಿಸಿ ಅವರಿಗೆ, ಎಲ್ಲಿ ಕೆಡವುತ್ತಾ ಇದ್ದೀರಿ ದೇವಸ್ಥಾನಗಳನ್ನ, ಅಕ್ರಮ ಜಾಗಗಳಲ್ಲಿ ನಿಂತಿರುವಂತಹ ದೇವಸ್ಥಾನಗಳನ್ನ ಎಲ್ಲಿ ಕೆಡವುತ್ತಾ ಇದ್ದೀರಿ? ತಾಲೂಕಿಗೆ ಪ್ರತಿ ವಾರಕ್ಕೊಂದರಂತೆ ದೇವಸ್ಥಾನಗಳನ್ನ ಕೆಡವಿ ಪ್ರತಿಮಂತ್ರಿಯಾಗಿದ್ದಾರೆ. ಆದದ್ರಿಂದ ನಿಮಗೆ ಗೊತ್ತಿಲ್ಲದೆ ನಡೆಯಿತು, ಅಧಿಕಾರಿಗಳು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ನೀವು ಯಾರಾದ್ರೂ ಅಂಗನವಾಡಿ ಮಕ್ಕಳಿಗೆ ಹೇಳಿ, ನಮ್ಮ ಹತ್ರ ಹೇಳೋದು ಬೇಡ. ಇದನ್ನ ಈ ಮಕ್ಕಳಾಟಿಕೆ ಎಲ್ಲ ನಿಮಗೆ ಯಾವುದೋ ಕಮ್ಯುನಿಸ್ಟ್ ಮೈಂಡ್ ಅನ್ನ ಹೊತ್ತುಕೊಂಡಿರುವಂತಹ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಕೆಪಾಸಿಟಿ ಇಲ್ಲದೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳಿ ತಿಂಗಳುಗಟ್ಟಲೆ ಚರ್ಚೆ ಮಾಡ್ತೀರಲ್ಲ, ನಿಮಗೆ ನಯಾ ಪೈಸೆ ಕಿಂಚಿತ್ತಾದರೂ ಮಾನ ಮರ್ಯಾದೆ ಇದೆಯಾ? ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿ ಬಿಜೆಪಿ ನಮ್ಮ ಪರವಾಗಿ ಇರುತ್ತದೆ, ಹಿಂದುತ್ವದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುತ್ತದೆ ಅಂತ ಹೇಳಿ 100ಕ್ಕೆ 100 ವಿಶ್ವಾಸ ಇರಿಸಿದ್ದಕ್ಕೆ ನೀವು ಕೊಟ್ಟಂತ ಬೆಲೆ, ನೀವು ಕೊಟ್ಟಿರುವಂತಹ ನ್ಯಾಯ ಇದೇನಾ? ಸಾರ್ವಜನಿಕವಾಗಿ ಪತ್ರಕರ್ತರಿಂದ ನೀವು ತಪ್ಪಿಸಿಕೊಳ್ತೀರಿ. ನಾನು ಸದನದಲ್ಲಿ ಉತ್ತರ ಕೊಡ್ತೇನೆ, ಮತ್ತೊಂದು ಕಡೆ ಉತ್ತರ ಕೊಡ್ತೇನೆ, ಇನ್ನೊಂದು ಕಡೆ ಉತ್ತರ ಕೊಡ್ತೇನೆ ಅಂತ ಹೇಳಿ. ಆದರೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತು ಇಡೀ ಪರಿವಾರ ಸಂಘಟನೆಗಳ ಹಿರಿಯರನ್ನ ಸೇರಿಸಿ ನೀವು ಕೈ ಮುಗಿದು ಕ್ಷಮಾಯಾಚನೆ ಮಾಡಬೇಕು ನೀವು ಮಾಡಿದ ಅನ್ಯಾಯಕ್ಕೆ. ದೇವಸ್ಥಾನಕ್ಕೆ ಏನು ನಾನು ನೋಡಿದೆ, ಯೂಟ್ಯೂಬ್ ಅಲ್ಲಿ ನೋಡಿದೆ, ಆ ಮೂರ್ತಿಗಳನ್ನ, ಅದು ಬಿಜೆಪಿಯವರು ಮಾಡಬೇಕಾದ ಕೆಲಸವೇ ಅಲ್ಲ. ಮೂರ್ತಿಗಳು ಚರಂಡಿಗಳಲ್ಲಿ ಬಿದ್ದಿವೆ. ರಾತ್ರಿ ಕಳ್ಳರ ಹಾಗೆ 3 ಗಂಟೆಗೆ ಬಂದು 4 ಗಂಟೆಗೆ
बोलो भारत माता की सनातन हिंदू धर्म की धिक्कार धिक्कार ಆಡಳಿತ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಆಡಳಿತ ಸರ್ಕಾರಕ್ಕೆ ಧಿಕ್ಕಾರ. ಇವತ್ತು ಬಹಳ ದುಃಖಕರವಾದಂಥ ಒಂದು ಸನ್ನಿವೇಶದಲ್ಲಿ ಸೇರಿದ್ದೇವೆ. ಹಿಂದೂಗಳ ಧಾರ್ಮಿಕ ಕೇಂದ್ರಗಳನ್ನ ಒಡೆಯುವಂತ ಒಂದು ಕೆಲಸವನ್ನ ಇವತ್ತಿನ ದಿನಗಳಲ್ಲಿ ಮಾಡ್ತಾ ಇದೆ. ಒಟ್ಟು ದೇವಸ್ಥಾನಗಳನ್ನ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿರುವಂತಹವರು ನಮ್ಮ ಧಾರ್ಮಿಕ ಚಿಂತಕರು, ನಮ್ಮ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಧರ್ಮ ಪ್ರಸಾರ ಪ್ರಮುಖರಾದ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾದಂತಹ ಡಾಕ್ಟರ್ ಕ್ರಿಸ್ಟೋಫರ್ ಸನ್ನ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಈ ಪ್ರತಿಭಟನಾ ಸಭೆಗೆ ಸತೀಶ್ BS ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸೇರಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳನ್ನ बोलो भारत माता की जय, सनातन हिंदू धर्म की जय, प्रभु श्री रामचंद्र भगवान की जय. ನಮ್ಮ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ಇವತ್ತು ನಿನ್ನೆದಲ್ಲ,